ಮೋಕ್ಷ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಭಾಸ್ಕರ್ ನಾಯ್ಕ್ ರಚಿಸಿ ನಿರ್ದೇಶಿಸಿ ನಿರ್ಮಿಸಿರುವ ಕರಾವಳಿ ಭಾಗದ ಕಥಾ ಹಂದರ ಹೊಂದಿರುವ ಕುದ್ರು ಚಿತ್ರ ಅಕ್ಟೋಬರ್ 13ರಂದು ಕರ್ನಾಟಕಾದ್ಯಂತ ಬಿಡುಗಡೆಯಾಗಲಿದೆ. ಚಿತ್ರದ ನಾಯಕ ನಟ ಹರ್ಷಿತ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕುದ್ರು ಎಂದರೆ ನೀರಿನಿಂದ ಸುತ್ತುವರಿದ ದ್ವೀಪ. ಈ ದ್ವೀಪದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೇರಿದಂತೆ 3 ಕುಟುಂಬಗಳು ಸಹಬಾಳ್ವೆಯಿಂದ ಜೀವನ ನಡೆಸ್ತಾ ಇರ್ತವೆ. ಹಾಗಿರುವಾಗ ಒಮ್ಮೆ ವಾಟ್ಸಪ್ ಅಲ್ಲಿ ಬರುವ ಸಂದೇಶ ಒಂದರಿಂದ ಎಲ್ಲರಲ್ಲೂ ಮನಸ್ತಾಪ ಉಂಟಾಗುತ್ತೆ. ಚಿತ್ರದ ಮೊದಲ ಭಾಗದ ಕಥೆ ಕಾಲೇಜಿನಲ್ಲಿ ನಡೆಯುತ್ತೆ. ಅನಂತರ ಕುತೂಹಲ ಮೂಡಿಸುವ ಕಥಾ ಹಂದರವಿದೆ. ಅದನ್ನ ಚಿತ್ರದಲ್ಲೇ ನೋಡಬೇಕು. ಉಡುಪಿ, ಮಲೆನಾಡು, ಗೋವಾ ಹಾಗೂ ಆಯಿಲ್ ರಿಂಗ್ನಲ್ಲಿ ಚಿತ್ರೀಕರಣ ನಡೆದಿದೆ. ಈಗಾಗಲೇ ಬಿಡುಗಡೆಯಾಗಿರುವ ಚಿತ್ರದ ಹಾಡುಗಳು ಮತ್ತು ಟ್ರೇಲರ್ ಜನಪ್ರಿಯವಾಗಿದೆ ಅಂತ ತಿಳಿಸಿದರು. ಚಿತ್ರದಲ್ಲಿ ಮುಸ್ಲಿಂ ಸಮುದಾಯದ ಹುಡುಗಿಯಾಗಿ ನಟಿ ಡೈನಾ ಡಿಸೋಜಾ, ಮುಸ್ಲಿಂ ಹುಡುಗನಾಗಿ ನಟ ಫರಾನ್, ಮಂಗಳೂರಿನ ನಮಿತಾ, ಪ್ರವೀಣ್ ಬಂಗೇರ, ಕಾಂತಾರ ಸತೀಶ್ ಆಚಾರ್ಯ, ಬ್ರಾಹ್ಮಣ ಹುಡುಗನಾಗಿ ಹರ್ಷಿತ್ ಶೆಟ್ಟಿ, ಕ್ರಿಶ್ಚಿಯನ್ ಹುಡುಗನಾಗಿ ಗಾಡ್ವಿನ್ ಹಾಗೂ ಬ್ರಾಹ್ಮಣ ಹುಡುಗಿ ಪಾತ್ರದಲ್ಲಿ ನಾಯಕಿ ಪ್ರಿಯಾ ಹೆಗ್ಡೆ ನಟಿಸಿದ್ದಾರೆ. ಛಾಯಾಗ್ರಹಣ ಶ್ರೀ ಪುರಾಣಿಕ್, ಪ್ರದೀಪ್ ಮತ್ತು ಉಡುಪಿ ಪ್ರಜ್ವಲ್, ಪ್ರತೀಕ್ ಕುಂದು ಸಂಗೀತ ನಿರ್ದೇಶನ ಹಾಗೂ ಶ್ರೀನಿವಾಸ್ ಕುಲಾಲ್ ಅವರ ಸಂಕಲನವಿರುವ ಕುದ್ರು ಚಿತ್ರಕ್ಕೆ ಉಡುಪಿ ಕೃಷ್ಣ ಆಚಾರ್ ಸಂಭಾಷಣೆ ಬರೆದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹರ್ಷಿತ್ ಶೆಟ್ಟಿ, ಪ್ರಿಯಾ ಹೆಗ್ಡೆ, ಸತೀಶ್ ಆಚಾರ್ಯ, ಫರಾನ್, ನಮಿತಾ, ಡಯಾನಾ ಡಿಸೋಜಾ, ಪ್ರವೀಣ್ ಬಂಗೇರ ಮತ್ತಿತರರು ಉಪಸ್ಥಿತರಿದ್ದರು. ಫಸ್ಟ್ ಒಂಜಿ ನಮ್ಮ ಈ ಜೋಕ್ಲಾಟಿಗೆ ಇರ್ದು ಸ್ಟಾರ್ಟ್ ಆಗೋಣ. ಒಂಜಿ ಕಾಲೇಜ್ ಏಜ್ಡ್ ಒಂಜಿ 3 ಜನ ಫ್ರೆಂಡ್ಸ್ ಎಂಕ್ಲು ಇಪ್ಪ, ಹಿಂದೂ ಹುಡುಗೆ, ಮುಸ್ಲಿಂ ಹುಡುಗೆ, ಕ್ರಿಶ್ಚಿಯನ್ ಹುಡುಗೆ, ಮೂಜಿ ರಿಲಿಜನ್ದ ಮೂಜಿ ಹುಡುಗನ ಕ್ಲಿಪ್ಪರು ಎಂಕ್ಲೊಟ್ಟಿಗೆ ಹೊರ್ತು ಪೊನ್ನಿಪ್ಪಲು ಅಲ್ಲಿ ಈ ಮುಸ್ಲಿಂ ಹುಡುಗನ ಮೆಗ್ದಿ ಆದಿಪ್ಪಲು ಅಲ್ಲ ಎಂಕ್ಲನ ಗ್ಯಾಂಗ್ ಸೇರೊಂದಿಪ್ಪಲು. ಸೊ ಒಂದು ಎಂಕ್ಲನ ಎಂಕ್ಲ ಬಾಂಡಿಂಗ್ ಫಸ್ಟ್ ಹಾಫ್ ಕಂಪ್ಲೀಟ್ ತೋಜದಿರ ಐಟ್ ಎಂಕ್ಲ ಮೇಜರ್ ಪೋರ್ಷನ್ ನಡತೊಂದು ಬರ್ಬೋದು. ಎಂಚ ಬರ್ಬೋದು ಒಂಜಿ ತುಂಟ ಬ್ರಾಹ್ಮಣ ಹುಡುಗ ಅಂತ ಬಂದ್ಬರದೆ ಆ ಕ್ಯಾರೆಕ್ಟರ್ ಯಾನ್ ಪ್ಲೇ ಮಂತೊಂದಲ್ಲೇ ಸ್ಟಾರ್ಟಿಂಗ್. ನೆಕ್ಸ್ಟ್ ಅವು ಕಂಟಿನ್ಯೂ ಆದು ಒಂಜಿ ಮದಿಮೆ ಆಪುನ ಸ್ಟೇಜ್ಡ್ ಆ ಶೇಡ್ ಚೇಂಜ್ ಆಪುಣ ಒಂತೆ ಮೆಚುರಿಟಿ ಬರ್ಪುಣು. ಅಂಚನೆ ಕೆಲಸಕ್ಕೆ ಸೇರುನ ಕೆಲಸಕ್ಕೆ ಹೋದು ಅಲ್ಪ ಇಪ್ಪುನ ಅಂದೆಟ್ಟು ಮಾತ ಆ ಸಿಚುವೇಶನ್ ಮಿತ್ ರಿಯಾಕ್ಟ್ ಮಾಡ್ಪುಣ ಆಯ್ನ ಡಿಫ್ರೆಂಟ್ ಫೇಸ್ ಸ್ಟಾರ್ಟ್ ಆಪುಣು. ಸೊ ಅಂಚೆ ಒಂಜಿ ಮೂಜಿ ಶೇಡ್ ಯಾನ್ ಪ್ಲೇ ಮನ್ಪ ಈ ಮೂವಿಡ್. ಇಲ್ಲಿ ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ, ಈಗ ನಾನು ಹಿಂದೂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ನಾನು ಹಿಂದೂ, ಮುಸ್ಲಿಂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋನು ಮುಸ್ಲಿಂ, ಸೊ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋನು ಕ್ರಿಶ್ಚಿಯನ್ನೇ. ಸೊ ಅದರಿಂದಾಗಿ ನಮಗೆ ಶೂಟ್ ನಡೀತಿರೋ ಟೈಮಲ್ಲೂ ಎಲ್ಲೂ ಅನ್ನಿಸ್ಲಿಲ್ಲ ಓಕೆ ಈ ಪಾಯಿಂಟ್ ನಮಗೆಲ್ಲಾದರೂ ನಮ್ಮ ರಿಲಿಜನ್ ಹರ್ಟ್ ಆಗ್ಬೋದು, ಇಲ್ಲ ಅವ್ರ ರಿಲಿಜನ್ ಹರ್ಟ್ ಆಗ್ಬೋದು ಅಂತ. ಸೊ ಅಷ್ಟು ಕೇರ್ ತೊಗೊಂಡು ಮೂವಿ ಮಾಡಿದ್ರಿಂದ ಎಲ್ಲೂ ಅದು ದಾರಿ ತಪ್ಪಿ ಹೋಗಿಲ್ಲ ಅಂತ ಹೇಳ್ಬೋದು. ನಾವು ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ 90% ಆಫ್ ದ ಶೂಟ್ ಮುಗಿಸಿ ಇವಾಗ ಇನ್ನೇನು 2 ದಿನದಲ್ಲಿ ನಿಮ್ಮ ಎದುರು ಬರ್ತಾ ಇದೆ. ಸೊ ವಿ ಆಲ್ ಆರ್ ಸೋ ಎಕ್ಸೈಟೆಡ್. ಕುದ್ರು ಅಂದರೆ ಒಂದು ದ್ವೀಪ ಅಂತ ಅರ್ಥ. ಸೊ ಒಂದು ನಮ್ಮ ದಕ್ಷಿಣ ಕನ್ನಡದ ಉಡುಪಿಯಲ್ಲಿ ಇರುವ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಫ್ಯಾಮಿಲಿಗಳ ನಡುವೆ ಇರುವ ಬಾಂಧವ್ಯದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಒಂದೊಳ್ಳೆ ಸೋಷಲ್ ಮೆಸೇಜ್ ಇರುವಂಥ ಮೆಸೇಜ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಕುದ್ರು ಕಥೆಯಲ್ಲಿ ನಾವೊಂದು 25-30 ವರ್ಷಗಳ ಹಿಂದೆ ನಾವು ಹೇಗೆ ಒಟ್ಟಿಗೆ ಜೀವನ ಮಾಡಿಕೊಂಡು ಇತ್ತು ಆ ಕಥೆಯನ್ನು ಇವರು ಹೆಕ್ಕಿ ತೆಗೆದಿದ್ದಾರೆ. ಪ್ರಾಯಶಃ ಒಳ್ಳೆ ಪಾತ್ರ ಇದೆ ಅಂತ ನನ್ನ ಅನಿಸಿಕೆ. ಬಟ್ ಅದರ ರಿಸಲ್ಟನ್ನು ನಾವು ನಿಮಗೆ ಪ್ರೇಕ್ಷಕರಿಗೆ ಬಿಟ್ಟಿದ್ದೇನೆ. ಅದು ತಪ್ಪಿರಲಿ ಒಪ್ಪಿರಲಿ ಅದನ್ನು ಹಂಸ ಕ್ಷೀರ ನ್ಯಾಯ ಕೊಡಬೇಕು, ನಮ್ಮನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಈ ಕಥೆಯಲ್ಲಿ ಯಾವ ರಿಲಿಜನ್ನು ಟಾರ್ಗೆಟ್ ಮಾಡ್ದಲೇ ಮಾನವೀಯತೆಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದು ಒಂದು ಸ್ಟೋರಿ ಇಟ್ಕೊಂಡು ತೋರಿಸ್ತಾ ಇರೋ ಕತೆ. ಸೊ ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ, ಲವ್ ಮಾಸ್ ಸಿನಿಮಾಗಳನ್ನ ನೋಡಿದ್ದೀವಿ. ಬಟ್ ಈ ಥರ ಒಂದು ಒಳ್ಳೆ ಮೆಸೇಜ್ ಕೊಡೋ ಸಿನಿಮಾದಲ್ಲಿ ನನಗೆ ವರ್ಕ್ ಮಾಡಬೇಕಂತ ತುಂಬ ಆಸೆ ಇತ್ತು. ಕುದ್ರು ಅಲ್ಲಿ ಇರುವಂತಹ ಒಂದು ಬಾಂಧವ್ಯತೆಯನ್ನು, ಆ ಕಾಲೇಜ್ ಲೈಫನ್ನು ನಾವು ಆ ಫಿಲ್ಮಲ್ಲಿ ತೋರಿಸಿದ್ದೇವೆ. ಸೊ ಬೇಸಿಕಲಿ ನನಗೆ ಆ ಕ್ಯಾರೆಕ್ಟರ್ ಒಳಗೆ ಹೋಗಲು ತುಂಬ ಈಸಿ ಆಗಿದೆ. ಲೈಕ್ ನಾನು ಕಾಲೇಜ್ ಲೈಫಲ್ಲಿ ಇರುವಾಗಲೇ ನಂದು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ರೀಸೆಂಟ್ಲಿ BCom ಗ್ರ್ಯಾಜುಯೇಟ್ ಆಗಿದ್ದೀನಿ. ಸೊ ಓವರಾಲ್ ಮೂವಿ ತುಂಬ ಒಳ್ಳೆ ರೀತಿ ಹೊರಗೆ ಬಂದಿದೆ. ತಾವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ.